ಜೈವಿಕ ಗುಣ. ಜೈವಿಕ ಅಂತಂದರೆ ಮಣ್ಣನ್ನು ಜೀವಂತಿಕೆಯಾಗಿದೆ ಅಂತ ಹೇಳಬೇಕಾದ್ರೆ ಮಣ್ಣಿನಲ್ಲಿ ಕೋಟ್ಯಾನುಕೋಟಿ ಮಣ್ಣಿನ ಜೀವಿಗಳು ಹುಗುಮ ಆಗಿರಬೇಕು, ಬದುಕಿರಬೇಕು. ಆ ಮಣ್ಣಿನ ಜೀವಿಗಳು ಇದ್ದರೇ ನಾವು ಅದನ್ನು ಜೀವಂತ ಮಣ್ಣು ಅಂತ ಹೇಳಲಿಕ್ಕೆ ಸಾಧ್ಯ, ಅಥವಾ ಫಲವತ್ತತೆಯ ಮಣ್ಣು ಅಂತ ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ಈ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳು ಇದೆ, ಏಕಾಣುಜೀವಿ. ಇವತ್ತೇನು ಕೊರೋನಾ ಇವತ್ತು ಪ್ರಪಂಚವನ್ನೇ ನಡೆಸ್ತಾ ಇರತಕ್ಕಂಥದ್ದು ಏಕಾಣುಜೀವಿ. ಅದೇ ರೀತಿ ಮಣ್ಣಿನಲ್ಲಿ ಏಕಾಣುಜೀವಿಗಳಿರಬೇಕು. ಸೊ ಏಕಾಣುಜೀವಿಗಳಲ್ಲಿ ಎರಡು ಥರ ಇದೆ ರೈತನ ಭೂಮಿಯಲ್ಲಿ. ಒಂದು ಉಪಕಾರಿ ಸೂಕ್ಷ್ಮಾಣುಜೀವಿಗಳು, ಇನ್ನೊಂದು ಅಪಕಾರಿ ಸೂಕ್ಷ್ಮಾಣುಜೀವಿಗಳು. ಸೊ ನಮಗೆ ಬೇಕಿರೋದು ಉಪಕಾರಿ ಸೂಕ್ಷ್ಮಾಣುಜೀವಿಗಳು ಕೋಟಿಗಟ್ಟಲೆ ಇರಬೇಕು. ವೈಜ್ಞಾನಿಕವಾಗಿ ಹೇಳೋದಾದರೆ 1 ಗ್ರಾಮ್ ಮಣ್ಣಲ್ಲಿ 2,90,00,000 ಸೂಕ್ಷ್ಮಾಣುಜೀವಿಗಳು ಬದುಕಿದ್ದರೆ ಅದನ್ನು ಜೀವಂತ ಮಣ್ಣು ಅಂತ ಹೇಳಲಿಕ್ಕೆ ಸಾಧ್ಯ ಇದೆ. ಸೊ ಆ ಸೂಕ್ಷ್ಮಾಣುಜೀವಿಗಳನ್ನ ನಾವು ಕಣ್ಣಿಂದ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದೇ ರೀತಿ ಉಪಕಾರಿ ಜೀವಿಗಳಾದಂಥ ಎರೆಹುಳ ಇರ್ಬೋದು, ಅದು ನಮ್ಮ ಕಣ್ಣಿಗೆ ಕಾಣುತ್ತೆ. ಆ ಎರೆಹುಳವನ್ನು ಮಣ್ಣಲ್ಲಿ ಇದೆಯೋ ಇಲ್ಲ ಅಂತ ಗುರುತಿಸಬೇಕು. ನಿಮ್ಮ ಮಣ್ಣಿನಲ್ಲಿ ಎರೆಹುಳ ಇಲ್ಲ ಅಂತಂದರೆ ಅಲ್ಲಿ ಜೈವಿಕ ಪರಿಸರ ಇಲ್ಲ, ಅಲ್ಲಿ ಹಾಳಾಗಿದೆ. ಸೊ ಅವಿಲ್ಲ ಅಂದಮೇಲೆ ನಿಮ್ಮ ತೋಟ ಫಲವತ್ತತೆ ಆಗಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ನೈಸರ್ಗಿಕವಾಗಿ ಫಲವತ್ತತೆಗೊಂಡು ಬೆಳೆಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಜೈವಿಕ ಪರಿಸರ ನಿಮ್ಮ ತೋಟದಲ್ಲಿ ಇದೆಯೋ ಇಲ್ಲವೋ ಅಂತ ಗುರುತಿಸುವಂಥ ವಿಚಾರ ನಿಮಗೆ ಗೊತ್ತಿರಬೇಕು. ಇದು ಬಹಳ ಸುಲಭ. ಮಣ್ಣಿನ ಕೈಯಿಂದ ತೆಗೆದಾಗ ಆ ಎರೆಹುಳುಗಳು ಸಂಖ್ಯೆ ಯಥೇಚ್ಛವಾಗಿತ್ತು ಅಂತಂದರೆ ಸೊ ಅಲ್ಲಿ ಜೈವಿಕ ಗುಣ ಚೆನ್ನಾಗಿದೆ, ನಮ್ಮ ತೋಟದಲ್ಲಿ ಕಬ್ಬು ಬೆಳೆ ಚೆನ್ನಾಗಿ ಬರ್ತದೆ ಅಂತ ನೀವು ಒಂದು ಗ್ಯಾರಂಟಿ ಮಾಡಬಹುದು.